ಕಿಶನನ ಮನೆಗೆ ಹೋಗ್ತಿದ್ದೀವಿ. ಯಾಕೆ? ಗೃಹ ಪ್ರವೇಶ. ನಮ್ಗೆ ಎತ್ತಿನಾಂಡು ಮಾರಿ ಎಂಕ್ಲಿಲ್ಲ ಇಜ್ಜತ ಯೋಗಿತಕ್ಕೆ ಎತ್ತಿನಾಂಡಿ 25 ದಿನ ಜಾತ್ರೆ ಸ್ಟಾರ್ಟ್ ಆಗಿದ್ದಿಂದ ಒಂದು ದಿನ ರಾತ್ರಿ ಮನೆಯಲ್ಲಿಲ್ಲ ನಾವು. ಊಟಕ್ಕಂತೂ ಮನೆಯಲ್ಲಿ ಇರುದೇ ಇಲ್ಲ. ಫಂಕ್ಷನ್ ಫಂಕ್ಷನ್ ಫಂಕ್ಷನ್. ಜಾತ್ರೆ ಆಯ್ತು, ಮದ್ವೆ ಆಯ್ತು, ಇವಾಗ ಒಂದು ಗೃಹ ಪ್ರವೇಶ. ನಾಳೆಗೆ ಎಂಡ್. ಮತ್ತೆ ಯಾವ ಫಂಕ್ಷನ್ ಇಲ್ಲ ಸದ್ಯಕ್ಕೆ. ಮತ್ತೆ ನಮ್ಮ ಉಪ್ಪಣ್ಣ ಹಾಗೆ ಅವರ 2ನೇ ಪತ್ನಿ ಅವರು ನಿಮ್ಮ ಹತ್ರ ಹೇಳಿಲ್ಲಲ್ಲ, ಅವರಿಗೆ 2ನೇ ಹುಡುಗಿ ಸಿಕ್ಕಾಯ್ತು, ಮದ್ವೆನಾಗಾಯ್ತು, ಮತ್ತೆ ಅವರಿಗೆ 3 ಮಕ್ಕಳು ಆಗಾಯ್ತು. ತೋರಿಸ್ತೀನಿ ನೋಡಿ. ಓಪಣ್ಣ ಅವ್ರ 2ನೇ ಹೆಂಡತಿ ನೋಡಿ ಇಲ್ಲಿ ಕಾಣ್ತದ. ಯೋಗಿತಕ್ಕ ಮಹಮ್ಮ ಏನಿಲ್ಲ ಏನ ಗೃಹ ಪ್ರವೇಶದ ಗೊತ್ತು ಜೇರ ಕಟ್ಪುಣ್ಣ. ನಾವು ಇವಾಗ ಒಳ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ. ಅಕ್ಕ ಪಕ್ಕ ಯಾವುದೇ ಮನೆ ಇಲ್ಲ, ಕೇವಲ ತೋಟ ತೋಟ. ಒಂದು ಮನೆ ಕಾಣಿತು. ಮೊದಲನೇ ಮನೆ ಕಂಡಿತು. ಒಂದು ಮನೆ ಹೋಯ್ತು ಮಾರಿ. 2ನೇ ಮನೆ ಕಾಣುವ ಲೆಕ್ಕ ಸಹ ಗೊತ್ತಿಲ್ವಾ? ಲೆಕ್ಕ ಗೊತ್ತುಂಟು. ಲೆಕ್ಕದಲ್ಲಿ ಫೈಲ್. ನಾವು ಲೆಕ್ಕದಲ್ಲಿ ಸ್ವಲ್ಪ ವೀಕ್. 10th ಅಲ್ಲಿ 4 ಸತಿ ಕೂತಿದ್ದಾರೆ. ಇಲ್ಲ ಅಷ್ಟು ಒಂದು ಸಲ ಕೂತಿಲ್ಲ. ನಮ್ಮ ಸಕ್ಕರೆ ಕಳ್ಳೆಯವರು ತಲೆಗೆ ಮುಂಡಸ್ ಕಟ್ಕೊಂಡು ಬರ್ತಿದ್ದಾರೆ. ಅದೇ ಮುಸ್ಕು ಗೃಹ. जगाचा तारणहार तू, या विश्वाचा पालनहार तू, मोदक प्रिय तू, मंगलदाता, भक्तांची कामना पुरविता. महाद्वार या नगरीचा तू, महाद्वार या नगरीचा तू, दैवत अमुचा विनायका तू, दैवत अमुचा विनायका. हे गजानन हे गजानन हे गजानन हे गजानन हे गजानन. तू आदिश्वर तू परमेश्वर तूच ईश्वर. हे गजानन हे गजानन हे गजानन हे गजानन. सुख करता तू दुख हरता बाप्पा विनायका. हे गजवंदन पार्वती नंदन बाप्पा विनायका. सर्वजनाचे प्रिय दैवत बाप्पा विनायका. महाद्वार या नगरीचा तू राजा विनायका. राजा विनायका तू राजा विनायका. राजा विनायका तू राजा विनायका. हे गजानन हे गजानन हे गजानन हे गजानन हे गजानन. तू आधीश्वर तू परमेश्वर तूच ईश्वर.
ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಪೇಂಟಿಂಗ್ ಆಗಲಿ ಇಂಟೀರಿಯರ್ ಆಗಲಿ ತುಂಬಾ ಚೆನ್ನಾಗಿ ಹಾಕಿದರು. ನಾನು ವೀಡಿಯೋ ಮಾಡಲಿಲ್ಲ, ಪ್ರಜ್ಜಾ ಹತ್ರ ಹೇಳಿದೆ ಮಾಡು ಅಂತ. ತುಂಬ ಜನ ಇದ್ದರು, ಸರಿಯಾಗಲ್ಲ ಅಂತ ಅವನ ಹತ್ರನೇ ಹೇಳಿದೆ, ಅವನೇ ವೀಡಿಯೋ ಮಾಡಿದ್ದು. ಆದಷ್ಟು ಮಟ್ಟಿಗೆ ವೀಡಿಯೋ ಮಾಡಿದ್ದಾನೆ, ಚೆನ್ನಾಗಿ ಬಂದಿದೆ. ಮನೆ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ, ಎಲ್ರಿಗೂ ತುಂಬ ಇಷ್ಟ ಆಯಿತು. ದೊಡ್ಡ ಮನೆ ತುಂಬ ಚೆನ್ನಾಗಿತ್ತು. ಹಾಗೆ ಮನೆ ಹೊರಗಡೆ ತೋಟ ಎಲ್ಲ ಹಸಿರಾಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಎಂಜಾಯ್ ಮಾಡಿ. नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोस्तुते। सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोस्तुते। सिद्धिबुद्धिप्रदे देवी मुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोस्तुते। आद्यन्तरहिते देवी आदिशक्ति महेश्वरी योगजे योगसम्भूते महालक्ष्मी नमोस्तुते। स्थूल सूक्ष्म महारौद्रे महाशक्ति महोदरे महापापहरे देवी महालक्ष्मी नमोस्तुते। पद्मासनस्थिते देवी परब्रह्म स्वरूपिणी परमेशी जगन्माता महालक्ष्मी नमोस्तुते। श्वेताम्बरधरे देवी नानालङ्कारभूषिते जगत्स्थिते जगन्माता महालक्ष्मी नमोस्तुते। महालक्ष्म्याष्टकं स्तोत्रं यः पठेत् भक्तिमान् नरः सर्वसिद्धिमवाप्नोति राज्यं प्राप्नोति सर्वदा। एककाले पठे नित्यं महापापविनाशनं द्विकालं यः पठे नित्यं धनधान्यसमन्वितः त्रिकालं यः पठे नित्यं महाशत्रुविनाशनं महालक्ष्मीर्भवे नित्यं प्रसन्न
नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोस्तुते नमस्ते गरुडारूढे ಗೃಹ ಪ್ರವೇಶ ಆದಮೇಲೆ ರಾತ್ರಿ ನೃತ್ಯ ಭಜನೆ ಹಾಗೆ ಕಲ್ಲೋಟಿ ನೇಮೋತ್ಸವ ಇತ್ತು. ತುಂಬ ಚೆನ್ನಾಗಾಯಿತು. ಅದೂ ನೃತ್ಯ ಭಜನೆ ಅಂತೂ ತುಂಬ ಖುಷಿ ಕೊಡುತ್ತೆ. ದೇವರಿಗೂ ನೃತ್ಯ ಭಜನೆ ಅಂದರೆ ತುಂಬ ಇಷ್ಟ ಅಂತೆ. ನಾವು ನೃತ್ಯ ಮಾಡಿಕೊಂಡು ಭಜನೆ ಮಾಡಿದರೆ ದೇವರು ಬೇಗನೆ ಒಲಿದು ಬರ್ತಾನಂತೆ. ಮನೆಯಲ್ಲೂ ಅಷ್ಟೇ ಆದಷ್ಟು ಭಜನೆ ಮಾಡೋದನ್ನು ಮಕ್ಕಳಿಗೂ ಹೇಳ್ಕೊಡಿ. ಟೈಮ್ ಇಲ್ಲ ಅಂದರೆ ಶನಿವಾರ ಭಾನುವಾರ ಈ ಥರ ಒಂದು ಅರ್ಧ ಗಂಟೆ ಆದರೂ ಮನೆಯಲ್ಲಿ ಭಜನೆ ಮಾಡಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೂ ಮಕ್ಕಳಿಗೂ ಅದ್ರ ಬಗ್ಗೆ ಅರಿವಾಗುತ್ತೆ. ಇಲ್ಲಾಂದರೆ ಖಾಲಿ ಮೊಬೈಲು ಟಿ ವಿ ಇದಾಗತ್ತೆ. ಎಲ್ಲ ಮನೆಯಲ್ಲೂ ಭಜನೆ ಆಗಬೇಕು ಅನ್ನೋದು ಒಂದು ಆಸೆ. ನಾನು ಅಷ್ಟೇ ನಮ್ಮ ಮನೆಯಲ್ಲಿ ನಾನು ಮಾಡಲಿಲ್ಲ ಅಂದರೂ ಹನಿ ಮಾಡ್ತಾಳೆ.
ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳಿ. ಜೈ ರಾಧೆ ಕೃಷ್ಣ. Krishna